ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾದ್ಯಂತ ಇಂದು ನಾಗರ ಪಂಚಮಿಯ ಸಂಭ್ರಮವನ್ನು ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಭಾನುವಾರವೇ ನಗರದಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ನಾಗದೇವರಿಗೆ ಪ್ರಿಯವಾದ ಕೇದಿಗೆ, ಸಿಂಗಾರ, ಕೆಂದಾಳೆ, ಸಿಯಾಳ, ಮಲ್ಲಿಗೆ ಹೂಗಳನ್ನ ಸಾರ್ವಜನಿಕರು ಮುಗಿಬಿದ್ದು ಖರೀದಿಸುತ್ತಿದ್ರು. ಉಡುಪಿ ರಥಬೀದಿ ಹಾಗೂ ಪ್ರಮುಖ ಮಾರುಕಟ್ಟೆಗಳಲ್ಲಿ ಸೇರಿದಂತೆ ನಗರದ ವಿವಿಧೆಡೆ ಪೂಜಾ ಸಾಮಗ್ರಿಗಳ ಖರೀದಿ ಭರಾಟೆ ಜೋರಾಗಿದೆ. ನಾಗರ ಪಂಚಮಿ ಪ್ರಯುಕ್ತ ಉಡುಪಿಯ ಶ್ರೀಕೃಷ್ಣ ಮಠದ ಸುಬ್ರಹ್ಮಣ್ಯ ದೇವರು ಮತ್ತು ನಾಗಬನದಲ್ಲಿ ನಾಗದೇವರಿಗೆ ತನುಪೂಜೆ ನೆರವೇರಿಸಲಾಗುತ್ತದೆ. ತಾಂಗೋಡು, ಮಾಂಗೋಡು, ಮುಚ್ಚಲಕೋಡು, ಅರಿತೋಡು ನಾಗ ಸನ್ನಿಧಿಯಲ್ಲಿ ಪೂಜೆ ನಡೆಯುತ್ತದೆ. ಕಡೇಕ ಶ್ರೀ ಲಕ್ಷ್ಮೀನಾರಾಯಣ ಮಠ ಶ್ರೀ ನಾಗ ದೇವರ ಗುಡಿಯಲ್ಲಿ ದೊಡ್ಡನಗುಡ್ಡೆ ಸಗ್ರಿ ನೈಸರ್ಗಿಕ ಬನ ನಾಗದೇವರಿಗೆ ಸಿಂಹಾಳ ಹಾಗೂ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತದೆ. ನಾಗದೇವರ ಅಭಿಷೇಕಕ್ಕೆ ಸಿಂಹಾಳ ಹಾಗೂ ಹಾಲನ್ನ ಹೆಚ್ಚಾಗಿ ಬಳಸ್ತಾರೆ. ಅದರೊಂದಿಗೆ ಕೇದಿಗೆ, ಸಿಂಗಾರ, ಹೂ ಹಣ್ಣುಗಳನ್ನ ದೇವರ ಪೂಜೆಗೆ ಕೊಂಡೊಯ್ಯಲಾಗ್ತದೆ. ನಾಗರ ದೇವರಿಗೆ ತನು ಹಾಕಲು ಈ ಸಾಮಗ್ರಿಗಳು ಅಗತ್ಯವಾಗಿದ್ದು ಇವುಗಳನ್ನ ಎಷ್ಟು ಬೆಲೆಯಾದರೂ ಖರೀದಿಸುತ್ತಿದ್ದಾರೆ. ಈ ಬಾರಿ ಕೇದಿಗೆ, ಶೃಂಗಾರ, ಎಳ್ನೀರು ಹಾಗೂ ಮಲ್ಲಿಗೆ ದರದಲ್ಲಿ ದುಪ್ಪಟ್ಟಾಗಿದೆ. ಸಿಂಗಾರ ದರ 200 ಗಡಿ ದಾಟಿದೆ. ಸುವರ್ಣ ಕೇದಿಗೆ ದರ 250ರಿಂದ 300 ರೂಪಾಯಿಗೆ ಏರಿದೆ. ಮಲ್ಲಿಗೆ ದರ ಏಕಾಏಕಿಯಾಗಿ ಗಗನಕ್ಕೇರಿದು ಶನಿವಾರ 1000 ರೂಪಾಯಿಯ ಗಡಿ ದಾಟಿದೆ. ಒಂದು ಅಟ್ಟಿಗೆ ಮಲ್ಲಿಗೆ 1050 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಗೆಂದಾಳೆ ಸಿಯಾಳಕ್ಕೆ 50 ರೂಪಾಯಿ ದರವಿದೆ. ಸಾದ ಸಿಯಾಳ ಒಂದಕ್ಕೆ 40ರಿಂದ 50 ರೂಪಾಯಿ ನಿಗದಿಪಡಿಸಲಾಗಿದೆ. ತೆಂಗಿನಕಾಯಿಗೆ 30ರಿಂದ 35 ರೂಪಾಯಿ ದರ ಏರಿಕೆಯಾಗಿದೆ.